ಅಂತಕನೊಬ್ಬನಿದ್ದಾನೆ ಎಂದು ಹೇಳಿದೆ ಅಲ್ಲ? ಹೌದು. ಯಾರವನು? ಅದೇ ಕಂತು ಜನಕನ ಶ್ರೀಹರಿ. ಯಾರಿಗೆ ಕಂತುತ್ತಾನೆ? ಯಾರಿಗೆಲ್ಲರೂ ಕಂತುತ್ತಾನೆ. ಯಾಕೆ ಗೊತ್ತಾ? ಮತ್ತೆ ಕಂತು ಅಲ್ಲಿಗೆ ಕಂತುವನ. ಯಾರವನು? ಅವನಿಗೆ ದೈತ್ಯರು ಕಾಣವನು ಎಂಬುದಾಗಿ ಆಗದೇ. ಅವ ಎದುರಿಗೆ ಯಾಕೆ ಬರುವುದಿಲ್ಲ? ಕಾರಣ ಅವ ಬಹಳ ಹೆದರಿಕೆ ನನ್ನನ್ನು. ಚತುರ, ಎಲ್ಲ ಉಪಾಯಗಳನ್ನು ಬಲ್ಲನಾತ. ಇದಿರು ಕಾಣುವುದಕ್ಕೆ ಸಿಗುವುದಕ್ಕೆ ಕಷ್ಟ ಸಾಧ್ಯ. ಈಗ ಇದಿರು ಕಾಣದೇ ಇದ್ರೆ ಅದನ್ನು ಹೋರಾಟ ಮಾಡೋದು ಹೇಗೆ? ಉಂಟು. ಅವನನ್ನು ಇದಿರಾಗಿಸುವುದಕ್ಕೆ ಉಪಾಯ ಉಂಟು. ಭರಿಸುವ ಉಪಾಯ ಇದೆ. ಹೌದು. ಹೇಗೆ ಅದು ನೋಡು. ಯಾರಿಗೆ ಆದ್ರೂ ಆಪ್ತರನ್ನು ಕೆಣಕಿತ್ತು ಅಂತ ಆದ್ರೆ ಅವರು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ನೋವಾಗ್ತದೆ ಅಲ್ವಾ? ಆದ್ದರಿಂದ ಅವರಿಗೆ ಆಪ್ತರು ಯಾರು ಎಂಬುದಾಗಿ ನಾವು ಹುಡುಕಬೇಕು. ಯಾರು ಆಪ್ತರು? ಶ್ರೀಹರಿಗೆ ವರ್ತಮಾನ ಕಾಲದಲ್ಲಿ ಆಪ್ತರೆಂದೆನಿಸಿಕೊಂಡವರು ಇಬ್ಬರು ಮಡದಿಯರು. ಸತಿಯರಾತನ ಸಿರಿಯು ಹರಿಯು ಸತಿಯರಾತನ ಧರ್ಯಮಯದೋಳಿರಿದು ನೀನು ಪುರುಷ ತನಗೇಳಿರಲು ವರನು. ಧರೆಯ ವಶದೊಳಿರಿದು ನೀನು ಪುರುಷ ತನಗಳಿರಲು ವರನು. ಅರತಿಗಳನ್ನು ಕೊನೆಯದಿ ಕಲಿ ಬರುವ ವೇಳೆ ಕಾಂಬೇನೆಗೆಯ ಅರತಿಗಳನ್ನು ಪೊರೆಯದಿಗೆ ಬರುವ ವೇಳೆ ಕಾಂಬೆ ಭಿನ್ನ ಬಿಡದೆ ಹಿರಿಯಳೋರ್ವಳಿಗಳು ಪ್ರೀತನ ಪ್ರೀತನ ಎಂದು ತೋರ್ಪೆ ಕಂದು ಜನಕನ ನಾನು ಅವನನ್ನು ತೋರಿಸುವುದಕ್ಕೆ ಬಹಳ ಸುಲಭ. ಹೇಗೆ? ಸಿರಿಯು ಧರೆದೇವಿಯು ಆತನ ಇಬ್ರು. ಹೌದು. ಲಕ್ಷ್ಮೀದೇವಿ ಅಲ್ಲ ಆ ಒಂದು ಹೆಂಡತಿ ಕೊಡ್ಬೋದು. ಹೆಂಡತಿಯ ವಿಷಯವನ್ನು ನೀನು ನನಗೆ ಕೇಳಿದ್ದೆ. ಅವನಿಗೆ ಎರಡು ಹೆಂಡತಿಯ? ಹೌದು. ಲಕ್ಷ್ಮೀದೇವಿ ಇವಳು ವಕ್ಷಸ್ಥಳೆಯಾಗಿರ್ತಾಳೆ ಅಲ್ಲಿ. ಹೌದಪ್ಪ. ಅವನ ಹೃತ್ಕಮಲ ವಾಸಿನಿ ಅವಳು. ಹಾಗಾಗಿ ಅವಳನ್ನು ನೀನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಸಿರಿ ಬರುವುದಿಲ್ಲ. ಧರಾದೇವಿ ಇನ್ನೊಬ್ಬಳು ಭೂದೇವಿ. ಭೂದೇವಿಯನ್ನು ನೀನು ಕೆಣಕಿದಿ ಅಂತ ಆದ್ರೆ ನೇರವಾಗಿ ನೋವು ಅವನಿಗೆ. ಹೆಂಡತಿಗೆ ನೋವಾದಾಗ ಗಂಡನಾದವ ಬರಲೇಬೇಕು. ಅವ ಗಂಡನ ಅಲ್ಲದಿದ್ದರೆ ಚಂಡ ಅಲ್ವಾ? ಹಾಗಾಗಿ ತೀರ್ಮಾನ ನಿನ್ನದು, ಸೂಚನೆ ನನ್ನದು. ಆದಷ್ಟು ಬೇಗ ನೀನು ಅವನನ್ನು ಕೆಣಕಿದಿ ಅಂತಾದ್ರೆ ನಾರದರೆ ಸ್ಥಿತಿಜರಿಗಂತಕನಾದಂತ ನೀನು ಹೇಳುವ ಹರಿ ಭೂದೇವನ ಕೆಣಕಿದ ಬರ್ತಾನೆ ಎಂದಿದ್ರೆ ಖಂಡಿತವಾಗಿ ಅವಳನ್ನು ಕೆಣಕುತ್ತೇನೆ. ಅವನನ್ನು ಬಂಧಕವನ್ನು ಒದೆಸಿ ಅವನ ರಕ್ತ ಕುಡಿತೇನೆ. ಹೌದಾ? ಕೈ ಹಿಡಿ ಭರವಸೆ ಕೊಡ್ತೇನೆ. ಹೌದಾ? ನನ್ನ ಮಾತು ಯಾಕೆ ಗೊತ್ತಾ? ಎಲ್ಲರ ಹಾಗೆ ನೀನು ಮಾಡಿದ್ರೆ ಆಗ್ತದೆ. ನೀನು ಭರವಸೆ ಕೊಟ್ಟರೆ ನನಗೆ ತೃಪ್ತಿ ಕೊಡ್ತೇನೆ. ಹೌದಾ? ನೀವು ಇಲ್ಲದಿರಬೇಕು. ಹೌದು. ಮತ್ತೆ ನೀನು ಭಾಷೆ ಕೊಟ್ಟರೆ ಭಾಷೆ ಇಲ್ಲ ಅಂತೇಳಿ ಆಗುದಿಲ್ಲ. ನಿಮಗೂ ಭಾಷೆ ಇಲ್ಲ ಅಂತ ಆಗುದಿಲ್ಲ ಅಲ್ಲ. ಕೊಡು ಭಾಷೆ. ಭೂದೇವಿಯನ್ನು ಪೀಡಿಸಿ ನಾರಾಯಣನನ್ನು ಆಗಲಿ ಶ್ರೇಯಸ್ಸಾಗಲಿ ಮಂಗಲ.
ಮುಡಿಸುತ್ತ ಉಡವಿಯನ್ನು ಮುಡಿದು ಹರಿಯನ್ನು ನೋಡಲೇಬೇಕು. ಆದ ಕಾರಣ ಮಾರದರೆ ಎಂಬಂತೆ ಎಡ ಕಾಲಿಂದ ಭೂಮಿಗೆ ತುಳಿಯುತ್ತೇವೆ. ಸುಮಗಂಧಿ ಚಂದ್ರವದನೆ ಸುಂದರಾಗಿ ಸುಮಗಂಧಿ ಚಂದ್ರವದನೆ 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 ವದನೆ ಸುಂದರಾಗಿ ಸುಮಗಂಧಿ ಚಂದ್ರವದನೆ ಪದಕೊಂದಿಸಿರುವ ಜಾಣಿ ಪದಕೊಂದಿಸಿರುವ ಜಾಣಿ ಚಂದ್ರವದನೆ ಜಾಣಿ ಚಂದ್ರವದನೆ ನೊಂದುಕೊಳ್ಳುವುದೇ ಗಿಲ್ದರೇನು ಸುಗುಣೆ ನೊಂದುಕೊಳ್ಳುವುದೇ ಗಿಲ್ದರೇನು ಸುಗುಣೆ ಜಾಣಿ ಸುಗುಣೆ ಕಂದಿಗೆಯೇ ಕಾನಂದದುಳ್ಯನಲಿ ಕಂದಿಗೆಯೇ ಕಾನಂದದುಳ್ಯನಲಿ ಕುಂದಾದುದನಲವಿರುಗಲಿ ಸೂಚಿಸು ಸುಂದರಾಗಿ ಸುಮಗಂಧಿ ಚಂದ್ರವದನೆ ಪದಕೊಂದಿಸಿರುವ ಜಾಣೆ ನೊಂದುಕೊಳ್ಳುವುದೇ ಗಿಲ್ದರಿಯನು ಸುಗುಣೆ ಜಾಣೆ ಸುಗುಣೆ ಓ ಸುಂದರಿ, ಓ ಸುಗಣಿ, ಓ ಚಂದಿರಾನನೇ, ಹುಣ್ಣಿಮೆಯ ಚಂದ್ರನಂತಲ್ಲ ಬಿದಿಗೆ ಚಂದ್ರನಂತ ಮುಖದ ಕಾಂತಿ ಹೊತ್ತವಳು ನೀನು. ಅಡಿಯೇನು, ನಡುವೇನು, ಮುಡಿಯೇನು. ಬ್ರಹ್ಮದೇವನ ಸೃಷ್ಟಿಯಲ್ಲಿ ವಿಶೇಷವಾದಂಥ ಅದ್ಭುತವಾದ ಸೃಷ್ಟಿ. ಕಣ್ಣು ಕೋರೈಸುವಂಥ ಕಾಂತಿಗಳು ಹೊರಹೊಮ್ಮುತ್ತಾ ಇದೆ. ಓ ಸುಂದರಿ, ನನ್ನ ಕಂಡ ತಕ್ಷಣ ಭಯದಿಂದ ನೀವು ಕೈ ಮುಗಿದ ಹಾಗಿದೆ. ಓ ಸುಮಕೋಮನೆ, ಯಾಕೆ ಭಯಪಟ್ಟಿದ್ದಿ? ಹೆಸರೇನು? ಈ ಕಡೆಗೆ ಬಂದುದು ಯಾಕೆ? ಊರಲ್ಲಿ ತಂದೆ ತಾಯಿಗಳು ಯಾರು? ಹೇಳಿ, ಇದು ಯಾರು ಹೇಳಿ. ಅಯ್ಯ, ನಿನ್ನ ಸಮಾನ ಆರಿಗರಯ್ಯ ಸಮಾನ ಆರಿಗರಯ್ಯ ನಿನ್ನ ಸಮಾನರಿಹರಯ್ಯ ಅಯ್ಯ ನಿನ್ನ ಸಮಾನ ಯಾರಿಗರಿಯ
ಬಡಿಸಿದಿರು ಸದ್ಗುಣ ಪೂರ್ಣ ಚಿನ್ನ ವರ್ಣ ಬಡಿಸಿದಿರು ಸದ್ಗುಣ ಪೂರ್ಣ ಆರಿಗೆ ರೈಜದಿಂದ ನಿರ್ಣಯ ತಿಳುಗುವೆ ಯಾವಳೆಂಬುದ ನಾನು ನಿರ್ಣಯ ತಿಳುಗುವೆ ಅವಳೆಂಬುದ ನಾನು ಎಣ್ಣೆಗದು ಸುಮ್ಮಗೆ ನಿಂತು ದ್ರೋಹವನ್ನು ನಿನ್ನ ಸಮಾನರಾರಿಗರಯ್ಯ ವರ್ಣ ಬಡಿಸಿದಿರು ಸದ್ಗುಣ ಪೂರ್ಣ ಅಯ್ಯ ಸುಂದರಿ ಕಂಡಂತಹನ್ನು ಹಾ. ಪರಿಚಯವನ್ನು ಕೇಳುತ್ತಾ ಇದ್ದಿ. ಹೌದು. ಯಾರು ನೀನು, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ ಎನ್ನುವುದಾಗಿ ಯಾರೇ ಜೊತೆಯಲ್ಲಿ ಪರಿಪರಿಯಾಗಿ ಹೊಗಳುತ್ತಾ ಇದ್ದಿ. ಅಯ್ಯ, ಓ ನನ್ನನ್ನು ಕೇಳು ಮುನ್ನ ಹಾ. ನೀನು ಯಾರು ನನಗೆ ಗೊತ್ತಾಗಿಲ್ವಲ್ಲ, ನೀನು ಯಾರು ನನಗೆ ಗೊತ್ತಾಗಿಲ್ವಲ್ಲ. ನನ್ನನ್ನು ಗೊತ್ತಿಲ್ಲದವರು ಈ ಪ್ರಪಂಚದಲ್ಲಿ ಇದ್ದಾರೆ ವರ್ತಮಾನ ಕಾಲದಲ್ಲಿ. ಅಂದ್ರೆ ಹೊಸ ಪಟ್ಟಣ ನಿರ್ಮಾಣ, ಹಾ ಅದುವೇ ಶೋಣಿತ ನಗರದ ಹಾ ಅಲ್ಲಿ ಅವಿಭು ನನ್ನ ಅಣ್ಣನಾದಂತ ಹಿರಣ್ಯ ಕಶ್ಯಪ, ಇರಲಿ, ಅವನ ತಮ್ಮ ಹಿರಣ್ಯಾಕ್ಷನಂತರ ನಾನೇ. ಸತ್ತು ಹೋಗ್ಲಿ. ಹಿರಣ್ಯಾಕ್ಷರಿ ಅಂದ್ರೆ ನೀವೇಯ ಯಾರು ಸತ್ತು ಹೋಗಲಿ? ಸ್ವಾಮಿ, ನನ್ನ ಬುದ್ಧಿಗೆ ನಾನು ನಾನು ಬೈದುಕೊಂಡೆ. ಸ್ವಾಮಿ ಅಲ್ಲ. ಅಲ್ಲ, ಬೈದುಕೊಂಡದ್ದು ಬುದ್ಧಿಗೆ. ಹಾ? ಇಂತಹ ಯೋಗ್ಯತಾವಂತರನ್ನು ಇಲ್ಲಿ ನಾನು ಕಾಣುತ್ತೇನಲ್ಲ. ಸಾಮಾನ್ಯ ಯೋಗ್ಯತೆ ಅಲ್ಲ. ಹೌದು. ವರ್ತಮಾನ ಕಾಲದಲ್ಲಿ ಹಾ. ಸ್ವರ್ಗ, ಹಾ. ಮರ್ತ್ಯ, ಹಾ. ಪಾತಾಳಾದಿ ಮೂರು ಲೋಕಗಳನ್ನು ವಿಭುವಾಗಿ ಮೆರೆಯುವವರು ನೀವು. ಜಯಿಸಂತಹ ಮಹಾಪ್ರಭು ನಾನೇ. ಆದುದರಿಂದ ಹಾ. ಸ್ವಾಮಿ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲವಲ್ಲ. ಹಾಗೆ ಮತ್ತೆ ನೀವು ತಿಳಿದುಕೊಳ್ಳೋದು ತಪ್ಪು ಬೇಡ. ಹಾ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ. ಏನು? ನಿನಗೆ ಸರಿ ಸಮಾನ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನಗೆ ಸರಿಯೇ ಇಲ್ಲ. ಆಕಾಶಕ್ಕೆ ಆಕಾಶ ಹೇಗೆ ಸಮಾನ, ಸಮುದ್ರಕ್ಕೆ ಸಮುದ್ರವೇ ಸರಿ. ಹಾಗೆಯೇ ನನಗೆ ನಾನೇ ಸರಿ, ನಿನಗೆ ನೀನೇ ಸರಿ. ನಿಮಗೆ ಜೋಡಿಲ್ವಲ್ಲ. ಒಂದು ಹೌದು. ಜೋಡಿ ಆದ್ರೆ ಆದಿತ್ತು ಉಂಟು. ನೀವು ಆಡಿದ ಮಾತೇನು ಸರಿ, ಆದ್ರೆ ಒಂದು ವಿಚಾರ ಹೇಳುತ್ತಾ ಇದ್ದೇನೆ. ಹಾ. ಆದ್ರೆ ಹಾ. ಹೆಣ್ಣೊಬ್ಬಳನ್ನು ಕಂಡಂತಹ ನೀವು ಹಾ. ಪರಿಪರಿಯಾಗಿ ಹೊಗಳುತ್ತಾ ಇದ್ದೀರಿ. ಜೊತೆಯಲ್ಲೊಂದು ಮಾತು, ಹ್ಮ್. ನಾನೇನು ತಪ್ಪು ಮಾಡಿದೆನ್ನೋ ಕಾರಣಕ್ಕಾಗಿ ಹ್ಮ್. ಇಂತಹ ಶಿಕ್ಷೆ ನೀವು ನನಗಿತ್ತಂತ ಅರ್ಥ ಆಗಲಿಲ್ಲ. ಹ್ಮ್. ಆದರೂ ನಿಮ್ಮಲ್ಲಿ ಕೇಳುತ್ತಿರುವುದಿಷ್ಟೇ, ಏನು? ಇಂತಹ ಯೋಗ್ಯತಾವಂತರಾದಂತಹ ನೀವು ಹಾ. ಈ ರೀತಿ ಮಾಡುವುದು ಸರಿಯೇ? ಏನು ಮಾಡಿದ್ದು ನೀವು ತಪ್ಪಲ್ವಾ? ಏನು ಮಾಡಿದೆ? ನಾನು ಯಾರಂತ ನಿಮಗೆ ಗೊತ್ತಿಲ್ವಾ? ನೀನು ನನ್ನನ್ನು ಕಂಡಾಗ ಭಯಗೊಂಡದ್ದು ಯಾಕೆ? ನಾನು ಯಾರು ನೀನು? ಹಲವಾದ ಕಾರಣ ಉಂಟು. ಯಾರು? ನಾನು ಯಾರು ಗೊತ್ತೇ? ಫಲ ಜಾಲವ ಇತ್ತು ಕಾಲ ಕಾಲ ಫಲ ಜಾಲವ ಇತ್ತು ಅಯ್ಯ ಪಾಲಿಸುವೇನೋ ಪರಿಗರಿಸಿ ವಿಪತ್ತು ಪಾಲಿಸುವೇನು ಪರಿಗರಿಸಿ ವಿಪತ್ತು ಮೇಲಾದ ಔಷಧ ಸರ್ವ ವಸ್ತುಗಳು ಮೇಲಾದ ಔಷಧ ಸರ್ವ ವಸ್ತುಗಳು ಬಾಳುವುದಿಲ್ಲೋ ಸೇರಿ ನಿತ್ಯದಳು ಬಾಳುವುದಿಲ್ಲನು ಸೇರಿ ನಿತ್ಯದಳು ನಿನ್ನ ಸಮಾನ ಆರಿಗರಿಯ ನಾನೇನು ಸಾಮಾನ್ಯವಳಲ್ಲ. ಮತ್ತೆ ಆದ್ರೆ ಇನ್ನು ನಾನು ಹೊಗಳ್ತಾ ಇದ್ದೇನೆ. ಈಗ ಹಾ. ವಿಧಿಯಿಂದ ವರವನ್ನು ಪಡೆದಂತಹ ನೀನು ಹ್ಮ್. ಭೂಲೋಕವನ್ನು ಸೇರಿದೆ, ಪಾತಾಳವನ್ನು ಸೇರಿದೆ, ಸಾಲದಕ್ಕೆ ನಾಕವನ್ನು ಏರಿ
ಇಂದ್ರಾದಿ ಸಮರಸ್ಸು ಬಡಿದೋಡಿಸಿ ಹೌದು. ಸ್ವರ್ಗದ ಪೀಠವನ್ನು ಏರಿ ಕುಳಿತವನು. ಹೌದೇ? ಅದಕ್ಕಾಗಿ ನಿನಗೆ ಸಮಾನರದು ಯಾರಿತರ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಹಾಗಿದ್ರೆ ನಾನು ಯಾರಂತ ನಿಮಗೆ ಬೇಕಲ್ವಾ? ನಾನೇನು ಸಾಮಾನ್ಯಗಳು ಅಲ್ಲ. ಅಂದ್ರೆ ಕಾಲ ಕಾಲಕ್ಕೆ ಜನರ ಜೀವನ ಯೋಗ್ಯವಾಗಿ ನಡೆಯಬೇಕಂತಾದ್ರೆ ಸರಿಯಾದ ವೇಳೆಯಲ್ಲಿ ಮಳೆ ಸುರಿಯಬೇಕು, ಆಹಾರ ಸಿಗಬೇಕು, ಆಮೇಲೆ ಬೆಳೆ ಬೆಳೆಯಬೇಕು, ಹಾ. ಆ ನಂತರ ಅದರಿಂದ ಆಗುವಂತ ಆಹಾರವನ್ನು ತಿಂದು ಜನರು ಬದುಕಬೇಕು. ಹಾಗಿದ್ರೆ ಜನರು ಎಷ್ಟು ಹೊತ್ತಿಗೆ ಈ ರೀತಿ ಸಮೃದ್ಧವಾಗಿ ಬೆಳೆಯೋದಕ್ಕೆ ಕಾರಣರು ಯಾರು ಗೊತ್ತುಂಟೆ? ಯಾರು? ನಾನೇ. ಹೆಚ್ಚೇಕೆ ಅವರ ಪಾಲಿಗೆ ರೋಗ ರುಜಿನ ಬಂದಂತಹ ಸಂದರ್ಭದಲ್ಲಿ ಬೇಡಿಕೊಳ್ಳುವುದು ಯಾರನ್ನು? ನನ್ನಲ್ಲಿ ವಿಶೇಷವಾದ ಔಷಧೀಯ ಗುಣಗಳನ್ನು ಹೊಂದಿರುವವಳು ನಾನು. ನೀನು ಔಷಧೀಶಳೆ. ಹೌದು, ಹೆಸರೇನು? ಭೂದೇವಿ ಎನ್ನುವುದಾಗಿ ನನ್ನ ಹೆಸರು. ಕರಗಿ ತೆಕ್ಕಿದ ಬಿಡಿ ನುಡಿಯನ್ನು ದುರದಗೊಳಿಸು. ಔಷಧೀಶಳು ನೀನೇ. ಹಾ, ನಾರದ ಹೇಳಿದ ಏನು? ಸಿರಿದೇವಿ ಭೂದೇವರು ಇಬ್ಬರು ಹೆಂಡರು ವಿಷ್ಣುವೆ ಎಂಬ ಹಾಗೆ ಹಾ. ಅವಳಿಗೆ ಒಬ್ಬಳ ಆಕೆ ಭೂದೇವಿ ನೀನೇ. ಹೌದು. ನೀನೆಂಬುದು ಅರಿಯದ ಹಾಗೆ ಹಾ. ಈಗ ನನ್ನ ಎದುರಿಗೆ ಸಿಗದೆಯಲ್ಲ, ನಿಜ? ಇನ್ನು ಬಿಡಲಾರೆ. ಯಾಕೆ? ಬಾ. ಅಯ್ಯೋ, ಬಾ. ಬೇಡ ಪುಣ್ಯಾತ್ಮ. ಅಯ್ಯೋ. ಬೇಡ, ಅಯ್ಯೋ. ಖಳನು ಬಿಡದವಳ ನಟ್ಟುತ್ತ ಬಾಳಿ ಬಿಡಿದು ಬರುವುದಿರಲು. ಖಳನು ಬಿಡದವಳ ಅಟ್ಟುತ್ತ ಬಳಿ ಬಿಡಿದು ಬರುತ್ತಿರಲು. ಮನದಳು ಕಳಮಳಿಸಿ ಗೋವಾಗಿ ತುರುಗಳ ಬಳಿಗೆ ಪೊಗಲು. ಶಿವ ಶಿವ, ಭೂದೇವಿ ಎನ್ನುವಂತಹ ನಾಮವನ್ನು ಕೇಳಿದ ಕೂಡಲೇ ದುಷ್ಟ ನನ್ನ ಪರಿಪರಿಯಾಗಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಹಾಗಿದ್ರೆ ಇವನ ಕೈಯಿಂದ ತಪ್ಪಿಸಿಕೊಳ್ಳಬೇಕು. ಯಾವ ರೀತಿಯಂತ ಯೋಚನೆ ಮಾಡಿದಾಗ ಅದು ದೂರದಲ್ಲಿ ಗೋವುಗಳ ಹಿಂಡು ಈ ಕಡೆಗೆ ಬರುತ್ತಾ ಉಂಟು. ಅದರಲ್ಲೊಂದು ಗೋವು ನಾನು ಮುಂದೆ ನಡೆದಾಗ ಒಂದು ಕಡೆ ಹುದಲಪ್ಪಿದಲ್ಲ ಭರದಿಂದಲಿಳೆಯ. ಓಡುತ್ತಾ ಓಡುತ್ತಾ ಗೋಮಂದೆಯನ್ನು ಸೇರಿದಳೆ. ಎಲ್ಲ ಗೋವುಗಳನ್ನು ಹೊಡೆಯುತ್ತೇನೆ. ಹರಿಯೇ ಹರಿಯೇ ಇನ್ನೇನೆ ಸಗುವೆ ಮರೆದಿಯ ಎಲ್ಲನೋ ಈ ಪರಿಯೇ ಗುರುಳನ ಬೋಧಿ ಬನೀತಿಗೆ ಪರಿಗರಿಸಿ ಎನ್ನುತ್ತಾ ಗುರುಳನು ಬಾಧಿ ಬನಿ ಮಗೆ ಪರಿಗರಿಸಿ ಎನ್ನುತ್ತಾ ಹರಿಯೇ ಕರಗರಿಸುತ್ತಲೇ ಕೂಳನ ಕರದೊಳು ಸಿಕ್ಕಿದ ತೆರದಲಿಯೇ ತ್ವರಿತದಿ ಗರ್ಭಿಣಿ ಸ್ತ್ರೀಯರ ಸ್ತ್ರೀಯರ ಮನೆಯನು ಬುಗ್ಗವಳು
ಹರಿಯೇ ಶ್ರೀ ಹರಿಯೇ ನಿನ್ನ ಹೆಂಡತಿ ಆರ್ತನಾದ ನಿನ್ನ ಕಿವಿಗಳಿಗೆ ಅಪ್ಪಳಿಸುವುದಿಲ್ವೇ ಸ್ವಾಮಿ? ಎಷ್ಟೇ ಕೂಗಿ ಕರೆದರೂ ನನ್ನ ಬಾಯಿಂದ ಬರುವಂತಹ ಮಾತು ಮುಂದೂ ಕೂಡ ನಿನಗೆ ಕೇಳಿಸುವುದಿಲ್ವಾ? ಸರಿ ಸ್ವಾಮಿ, ಹೆಂಡತಿಗೆ ಬಂತಹ ಕಷ್ಟವನ್ನು ಪರಿಹರಿಸಬೇಕಾದುದು ಗಂಡನ ಕರ್ತವ್ಯವಂತೆ. ನೀನೇ ಬಾರದಿದ್ದರೆ ನನಗಿನ್ಯಾರು ಗತಿ ಇದ್ದಾರೆ? ದುರುಳನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕಾದ ಹೆಣ್ಣಾದರೂ ನನ್ನ ಧರ್ಮವೇ ಸರಿ. ನಾನೇನು ಓಹೋ, ದೂರದಲ್ಲಿ ಗರ್ಭಿಣಿ ಸ್ತ್ರೀಯರು ಈ ಕಡೆಗೆ ಬರುತ್ತಾ ಇದ್ದಾರೆ. ತಡ ಮಾಡುವುದಲ್ಲ, ಅವರ ಜೊತೆಲೇ ನಾನು ದೈತ್ಯ ನೋಡಿದುದಿರಲು ಬಲು ಬೇಸತ್ತಳ ಓ ದೇವಿ, ಲೋಕ ಲೋಕಗಳ ಚರಿಸಿ ಕೂಡ ನೋಡಿದುದಿರಲು ಬಲು ಬೇಸತ್ತಳ ಓ ದೇವಿ, ಲೋಕ ಲೋಕಗಳ ಚರಿಸಿಯೇ ಎತ್ತ ಪೋದ ಬಿಡದವನ ಕಾಣುತ್ತದ ಎತ್ತ ಪೋದರು ಬಿಡದವನ ಕಾಣುತ್ತದ ಅಧೋಲೋಕಗಳ ಹೋಪೆನೆನುದ ಇಳಿದೊಳ ಪುಕ್ಕಳ ಮಗಾರಸ ತಳವ ಇಳಿದುಳ ಪುಕ್ಕಳ ಮಗ ರಸ ತಳವ ಎತ್ತ ಪೋದರು ಬಿಡದವನ ಕಾಣುತ್ತಯ ಬಲು ಬೇಸತ್ತಳಾದ ಉದೇವಿ ಹರಿಯೇ ನಾರಾಯಣ ಮಾಧವ ನೋಡಿದೆಯಾ ನಿನ್ನ ಮಡದಿಯಂತಹ ಭೂದೇವಿಗೆ ಇಂತಹ ಶಿಕ್ಷೆಯನ್ನು ಕೊಡುವಂತಹ ದುಷ್ಟನ್ನು ಕಣ್ಣಾರೆ ಕಂಡು ಸುಮ್ಮನಿರುವೆಲ್ಲ ಹರಿಯೇ, ಸುಮ್ಮನಿರುವೆಯಲ್ಲ. ಸರಿ, ಕಣ್ಗಳ ಕೊನೆಯಲ್ಲಿ ಕರುಣಾ ರಸವನ್ನು ಬೀರಿ ಅಭಯ ಹಸ್ತವನ್ನು ಬಿಡಿದು ಮುಗುಳ್ನಗುತ್ತಿರುವ ದಿವ್ಯ ಮಂಗಳ ಮೂರ್ತಿಯನ್ನು ಕಾಣಬೇಕಂತಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ.
ತುಂಬಿ ತುಳುಕುತ್ತಿರುವ ಶರದಿಯ ನೀರಾದರೂ ಬತ್ತುವುದಕ್ಕೆ ಸಾಧ್ಯ ಉಂಟಂತೆ ಹರಿ? ನಿನ್ನಲ್ಲಿರುವ ಕಣ್ಣೀರು ಅಲ್ಲ, ಅದು ಕರುಣಾ ಸಾಗರ ಎನಿಸಿಕೊಂಡವ ನೀರು, ಅದು ಬತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಭಕ್ತರೆಲ್ಲರೂ ಕರುಣಾ ಸಾಗರ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ಹಾಗಿದ್ರೆ ಈ ಹೆಂಡತಿ ಆರ್ತರಾದಿನ ಕಿವಿಗಳಿಗೆ ಕೇಳಿಸುವುದಿಲ್ಲ. ಬಿಡುವ, ಜಗತ್ತನ್ನೇ ರಂಗಸ್ಥಳವನ್ನಾಗಿಸಿ ಸೂರ್ಯಚಂದ್ರನ್ನೇ ದೀಪವನ್ನಾಗಿ ಬೆಳಗಿಸಿ ನಿಗಮ ಆಗಮಗಳೆಂಬ ಪರದೆಯನ್ನು ಕಟ್ಟಿ ಜಗದ ಜೀವರಸನ್ನು ಕುಣಿಸುವಂತಹ ಸೂತ್ರಧಾರಿ ನೀನಂತೆ. ಹೇ ಸೂತ್ರಧಾರಿಯೇ, ನಿನ್ನ ಮಡದಿಗೆ ಬಂದಂತಹ ಕಷ್ಟವನ್ನು ಕೇಳಿಕೊಳ್ಳುವುದಕ್ಕೆ ನೀನು ಇಲ್ಲದಾಗಿ ಹೋದೆಯ. ಸರಿ ಸ್ವಾಮಿ, ಯಾರೂ ನನ್ನ ಪಾಲಿಗೆ ಇಲ್ಲದಾಗಿ ಹೋದಂತಾದ್ರೆ ನನಗಿರುವುದು ಒಂದೇ ಗತಿ. ನಾನು ಬದುಕಬೇಕು, ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕು. ಇಡೀ ಲೋಕ ಪ್ರಪಂಚವೇ ಸುತ್ತಾಡಿದೆ, ಎಲ್ಲಿ ಹೋದ್ರೂ ಈ ಕಳ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಬದುಕಬೇಕು, ಬದುಕಬೇಕು, ಇರುವುದೊಂದೇ ದಾರಿ. ಹರಿ ನಾರಾಯಣ ಜನಾರ್ದನ, ಇದು ನಿನ್ನನ್ನೇ ಮನಸಾರೆ ಧ್ಯಾನಿಸಿದ್ದೇನೆ. ಅದು ಸಾರೈಕರ ಸಾತಳಕ್ಕೆ ಇಳಿದಳೆ. ಬಿಡಲಾರೆ, ಈ ಭೂಮಿಯನ್ನೇ ಚಾಪೆಯಂತೆ ಮಡಚಿ ರಚಾಸಳಕ್ಕೆ ಇಳಿತಾರೆ.
ಇವಳಿಗೂ ನನಗೂ ಏನು ಸಂಬಂಧ? ಯಾಕೆ ಬಂದೆ? ಯಾರು ಹೇಳು? ಭೂಲೋಕದಲ್ಲಿ ಹುಟ್ಟಿದಂತಹ ನೀನು ಭೂಮಿಪಾಲಕರ ಗರ್ವವನ್ನು ಮುರಿದು ಅಲ್ಲಿ ಅಧಿಕಾರವನ್ನು ನಡೆಸಿ ಮತ್ತೆ ಪಾತಾಳವನ್ನು ಸೇರಿಕೊಂಡೆಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿ ನರ್ತನವನ್ನು ಪ್ರಾರಂಭ ಮಾಡಿ ಅಲ್ಲಿಯೂ ನಿನ್ನ ವಿಜಯ ಪತಾಕೆಯನ್ನು ಹಾರಿಸಿದೆಯ. ಆ ಬಳಿಕ ಸಜ್ಜ ನಡೆಸಿಕೊಂಡಂತಹ ದೇವತೆಗಳು ಅವರಲ್ಲಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಅಲ್ಲಿಯೂ ನಿನ್ನ ಅಧಿಕಾರವನ್ನು ನಡೆಸಿದೆಯಾ. 3 ಲೋಕ ಸ್ವಾಧೀನದಲ್ಲಿದ್ದಂತಹ ನೀನು ಸಾಲದೆಂಬುದಾಗಿ ಕೊನೆಗೆ ಭೂದೇವಿಯನ್ನು ಪೀಡಿಸುವುದಕ್ಕೆ ಮುಂದಾಗುತ್ತಾ ಇದ್ದೆ. ಸಾರಿ ಹೇಳುತ್ತಾ ಇದ್ದೇನೆ, ಆಕೆಯ ತಟ್ಟೆಯನ್ನು ಬಿಟ್ಟು ತೊಲಗಿದ್ರೆ ನಿನಗೆ ಬದುಕುವುದು. ನಾನು ನಾರಾಯಣ. ಯಾಕೆ ನೀನು ಭೂದೇವಿಯರ ಹೊಡೆದೆ ಅವಳ ರಕ್ಷಣೆಗಾಗಿ ಬಂದೆಯಾ? ನೀನು ಹಂದಿಯಾಗಿ ಬಂದೆಯಲ್ಲ, ನೀನು ಸುಟ್ಟು ತಿಂತೇನೆ. ಏನು ತಿನ್ನುವ ನೀನು ಇಂದು ನನ್ನನ್ನು ತಿಂದು ಇನ್ನೂ ಹಸಿವೆ ನೀಗಿಸಿಕೊಳ್ತೀಯಾ? ನಿನ್ನ ಗಂಟಲಲ್ಲಿ ಇರುವ ತುತ್ತು ನಾನಲ್ಲ.
ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ವಿನೋದೋರಿಲ ಮಾರವಣ ನಾರಾಯಣ ಕಿರಣವ ಶಯನಯ ನಾರಾಯಣ ನಾರಾಯಣ ಜಯ ಜಯ ನಾರಾಯಣ ನಾರಾಯಣ ಕಾಪಾಡು ಸ್ವಾಮಿ ಕಾಪಾಡು. ಭೂದೇವಿ ಪ್ರಭೋ ಏನು ದುಷ್ಟರಾದಂತಹ ಹಿರಣ್ಯಾಕ್ಷನನ್ನು ವಧಿಸಿ ಹಾ. ಲೋಕಕ್ಕೆ ಕ್ಷೇಮವನ್ನು ಒದಗಿ ಕೊಟ್ಟಿದ್ದೇನೆ. ನಿಜ. ದೇವಲೋಕದಲ್ಲಿದ್ದ ದೇವತೆಗಳೆಲ್ಲ ಹಾ. ದೂರ ದೃಷ್ಟಿಯನ್ನು ಹರಿಸಿ ಹೂಮಳೆಯನ್ನು ಭೂಮಿಗೆ ಸುರಿಸುತ್ತಾ ಇದ್ದಾರೆ. ಸರಿ. ಈಗ ಶುಭವಾಯಿತನ್ನುವುದರಲ್ಲಿ ಸಂದೇಹವೇ ಇಲ್ಲ. ಓಹೋ. ಭೂದೇವಿ ವಲ್ಲಭ. ದುಷ್ಟರ ಹತನವಾದಂತೆ ಹಾ. ನಾನು ಈ ರೂಪದಿಂದ ಈಗಿದ್ದೇನೆ. ವೈಕುಂಠವಾದಂತಹ ಶ್ರೀಹರಿ ಹಾ. ಅಲ್ಲಿರಬೇಕಾದದ್ದು ಧರ್ಮ. ಸರಿ. ಆದ್ರೂ ನಿನ್ನ ಮನಸ್ಸಿನಲ್ಲಿ ಏನೊಂದು ಭಾವನೆ ಮೂಡುತ್ತಾ ಇದೆಯಲ್ಲ, ಹಾ. ಕೇಳಿಕೊಂಡರೆ ನಾನು ಈಡೇರಿಸಿಕೊಡುತ್ತೇನೆ. ವಲ್ಲಭ ಓ. ಇದೇ ರೂಪದಿಂದ ನಿಮ್ಮನ್ನು ಕೂಡಬೇಕೆನ್ನುವಂತ ಆಸೆ ನನ್ನದು. ಭೂದೇವಿ ಕಾಂತ. ಒಮ್ಮೆ ಹೀಗೆ ಬಾ, ನಿನ್ನನ್ನು ಅಪ್ಪಿಕೊಳ್ತೇನೆ. ಏನು ಕಾಂತ? ಸಂತೋಷದಿಂದ ನಿನ್ನ ಅಪ್ಪಿಕೊಂಡಿದ್ದೇನೆ. ಹಾ. ಮುಂದೆ ಹಾ. ನಮ್ಮಿಬ್ಬರ ಸಮ್ಮಿಲನದಿಂದ ಒಬ್ಬ ಕಂದ ಹುಟ್ಟುವುದಕ್ಕಿದ್ದಾನೆ. ಓಹೋ. ಅವನು ಈ ಭೂಲೋಕದಲ್ಲಿ ಹಾ. 3 ಲೋಕದಲ್ಲಿಯೂ ಕೀರ್ತಿಯನ್ನು ಗಳಿಸುವಂತಹ ವೀರನಾಗ್ತಾನೆ. ಸರಿ. ಆದ್ರೆ ಹಾ. ಅಷ್ಟೇ ಇದ್ರೆ ಸಾಲದು. ಮತ್ತೆ? ಇದು ಹಾ. ನಾನು ರಸಾದಳದಿಂದ ಮೇಲೆ ಬರುವಾಗ ಹಾ. ನನ್ನದೊಂದು ಕೋಡೆದಾರೆ ಮುರಿದು ಬಿದ್ದಿದೆ. ಅದೇ ಅರ್ಥ ಮಾತ್ರ ಇರುವುದು. ಹೌದು. ಹಾ. ಇದನ್ನು ಮುಂದೆ ಹಾ. ನನ್ನ ಮಗನಿಗೆ ಆಯುಧ ರೂಪವಾಗಿ ಒಪ್ಪಿಸಬೇಕು. ಹಾ. ಹಿಡಿ ಕೈಯಲ್ಲಿ ಆಯ್ತು. ಜನಿಸಿದಂತಹ ಮಗನಿಗೆ ಆಯುಧ ರೂಪವಾಗಿ ಕೊಡು. ಹಾ. ಲೋಕಕ್ಕೆ ಶುಭವಾಗಲಿ. ಜಯ ಜಯ.